Hello everyone. Hello everyone, good morning. Good morning. So first of all ಎಲ್ರಿಗೂನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗೂನು. Happy New Year ಎಲ್ಲರಿಗೂ. ಎಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾವಿದು ಹಾಕ್ಬೇಕಾದ್ರೆ ನ್ಯೂ ಇಯರ್ ಕ್ರಾಸ್ ಆಗಿ ಹೋಗಿರುತ್ತೆ, ಒಂದಿನ ಕ್ರಾಸ್ ಆಗಿರುತ್ತೆ. ಎನಿವೇಸ್ ಆದ್ರೂ ಇಟ್ಕೊಳ್ಳಿ, ನಮ್ದು ಒಂದು ವಿಶ್ ಅಲ್ವಾ ರೇಂಜ್ದು ಒಂದು ವಿಶ್. ಸೊ ನಿಮ್ಮೆಲ್ಲರದು ನ್ಯೂ ಇಯರ್ ಚೆನ್ನಾಗಿ ಆಗಿರುತ್ತೆ ಅಂತ ನಾವು ಅನ್ಕೊಂತೀವಿ. ನಾವು ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೀವಿ. ನಮ್ಮ ನ್ಯೂ ಇಯರ್ ಮನೆಯಲ್ಲೇ ಆಗ್ತಾ ಇದೆ. ಹಲೋ ಗಾಯ್ಸ್, ನಾನು ಈಗಷ್ಟೇ ಇದ್ದಿದ್ದು. ಇವತ್ತು ಎಂತ ತಿಂಡಿ ಅಂದ್ರೆ ಪಡ್ಡು. ಎಸ್, ಏನ್ ತಿಂಡಿ ಇವತ್ತು ರೇಂಜ್ಗೆ? ನ್ಯೂ ಇಯರ್ಗೆ ಇವತ್ತು ನಮಗೆ ಫಸ್ಟ್ ಬ್ರೇಕ್ಫಾಸ್ಟ್, ಫಸ್ಟ್ ಡೇ ಆಫ್ ದ ಇಯರ್. ಎಸ್, January 1st ಫಸ್ಟ್ ಬ್ರೇಕ್ಫಾಸ್ಟ್ ನಮ್ದು ಪಡ್ಡು ಅಲ್ವಾ? ನಂಬರ್ 2021. ನಿನ್ಗೆ ಇಷ್ಟನಾ ಪಡ್ಡು? ಇಷ್ಟನಾ ನಿಂಗೆ? ನಂಗೆ ಇಷ್ಟ ಇಲ್ಲ. ಆದ್ರೂ ತಿಂತೀಯಲ್ಲ, ಕೊಟ್ರೆ ತಿಂತೀಯಲ್ಲ? ಓಕೆ. ಸೊ ಯಾವ ಇಯರ್ ಇವಾಗ? 2021. ಈ ಪಡ್ಡು ಕಾವಲಿ ನಾನು ಇಂಡಿಯಾಯಿಂದನೇ ಎತ್ಕೊಂಡು ಬಂದಿದ್ದೆ, ಸಣ್ಣದೊಂದು ಇರಲಿ ಅಂತ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲೂ ಸಿಗುತ್ತೆ ಇಂಡಿಯನ್ ಸ್ಟೋರ್ಸಲ್ಲಿ, ಬಟ್ ನಾನಿದು ಇಂಡಿಯಾಯಿಂದನೇ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದು ಹಿಟ್ಟು ಬಂದುಬಿಟ್ಟು ದೋಸೆ ಹಿಟ್ಟೆ. ಇದು ಪಡ್ಡುಗೆ ಅಂತ ಸಪ್ರೇಟ್ವಾಗಿ ಮಾಡಿರೋದಲ್ಲ. 2 ದಿನದಿಂದ ದೋಸೆ ತಿಂದು ಬೋರ್ ಆಗಿತ್ತು ಅಲ್ಲರೇ, ಅದಕ್ಕೆ ಇದನ್ನ ಪಡ್ಡು ಆಗಿ ಇವತ್ತು ಕನ್ವರ್ಟ್ ಮಾಡಿರೋದು. ಅದಕ್ಕೆ ಒಗ್ಗರಣೆ ಹಾಕಿ, ಆನಿಯನ್ ಎಲ್ಲ ಹಾಕಿ ಪಡ್ಡು ಮಾಡಿದ್ದು ಅಲ್ಲ. ಎಸ್, ಜೊತೆಗೆ ಇದು ಬಂದ್ಬಿಟ್ಟು ಚಟ್ನಿ, ಬೆಳ್ಳುಳ್ಳಿ ಚಟ್ನಿ. ಯಾವಾಗಲೂ ಗ್ರೀನ್ ಚಟ್ನಿನೇ ಮಾಡೋದು, ಗ್ರೀನ್ ಚಿಲ್ಲಿದು. ಇವತ್ತು ಸ್ಪೆಷಲ್ ಆಗಿ ನಾವು ಇವತ್ತೊಂದು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ವಿ, ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಹೆಂಗಿದ್ರು ನನಗೆ ಸೋ ಅಂತ ನಾನು ತುಂಬ ಹೇಳ್ತೀನಿ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ. ಮೊನ್ನೆ ಯಾರೋ ನನಗೆ ಕಮೆಂಟಲ್ಲಿ ಹಾಗೆ ಹೇಳಿದ್ರಿ, ಸೊ ಅಂತ ಹೇಳ್ಬಿಟ್ಟು. ನಾನು ಆಮೇಲೆ ಆ್ಯಕ್ಚುಲಿ ಈ ಥರ ಕೆಲವೊಂದು ವರ್ಡ್ಸನ್ನ ತುಂಬ ಯೂಸ್ ಮಾಡ್ತೀನಿ. ಅದು ಸಮ್ಟೈಮ್ಸ್ ಗೊತ್ತಿಲ್ಲದೆ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಅದು ಅಭ್ಯಾಸ ಬಲದಿಂದ ಯೂಸ್ ಆಗೋಗ್ಬಿಡುತ್ತೆ. ಎನಿವೇಸ್, ಸೊ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ನ್ಯೂ ಇಯರ್ ಆದ್ರೇನು ಯಾವುದಾದ್ರೇನು ಮನೆಯಲ್ಲೇ ಇರಬೇಕು. ಆ್ಯಂಡ್ ಜಾಸ್ತಿ ಗೆಟ್ ಟುಗೆದರ್ ಗ್ಯಾದರಿಂಗ್ಸ್ ಎಲ್ಲ ಮಾಡೋಂಗಿಲ್ಲ, ತುಂಬ ಫೈನ್ ಆಗ್ತಾರೆ. ಸೊ ಹಂಗಾಗಿ ಯಾರ ಮನೆಗೂ ಹೋಗ್ತಿಲ್ಲ ಜಾಸ್ತಿ, ಮನೆಯಲ್ಲೇ ಎಲ್ಲಾದರೂ ಎಂತಾದರೂ ಇರೋ. ನ್ಯೂ ಇಯರ್ ನೈಟ್ ಹಮ್ಮಿಕೊಂಡು ಮನೆಯಲ್ಲಿರೋ ಅಂತ ಯಾರೋ ಪೋಸ್ಟ್ ಹಾಕಿದ್ರು. ಸೊ ಹಂಗೆ ನಾವು ಇವಾಗ ಸದ್ಯಕ್ಕೆ ಮನೆಯಲ್ಲೇ ಇದ್ದೀವಿ. ಮಧ್ಯಾಹ್ನ ಆಯಿತು ಆ್ಯಂಡ್ ಇಲ್ಲಿ ಒಬ್ಬರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಸ್, ಹ್ಯಾಪಿ ನ್ಯೂ ಇಯರ್. ನಾನು ಆ್ಯಕ್ಚುಲಿ ಅವರು ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದನ್ನು ರೈಸ್ ಕುಕ್ಕರ್ಗೆ ಹಾಕಿ ಬಿರಿಯಾನಿ ಮಾಡೋದು ಹೇಳಿದ್ದಾರೆ. ಮಿಕ್ಸ್ ವೆಜಿಟೇಬಲ್ ಬಿರಿಯಾನಿ. ಎಸ್, ಮಿಕ್ಸ್ ವೆಜಿಟೇಬಲ್ ಬಿರಿಯಾನಿ. ಅವರು ಕಿಚನ್ಗೆ ಬಂದರೆ ಏನಾದರೂ ಒಂದು ಚೈನೀಸ್ ಡಿಶಸ್ಸು, ಇಲ್ಲ ಈ ಥರ ಬಿರಿಯಾನಿ ರೈಸ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಮಗೆ ಫ್ರೀ ನ್ಯೂ ಇಯರ್ ದಿನ ಒಂದೊಡಲಿ. ಆ್ಯಂಡ್ ಇಲ್ಲಿನೂ ಈ ವರ್ಷ ನ್ಯೂ ಇಯರ್ಗೆ CN ಟವರಲ್ಲಿ ಏನು ಫೈರ್ ವರ್ಕ್ಸ್ ಅದೆಲ್ಲ ಏನೂ ಇರಲಿಲ್ಲ. ಇಲ್ಲಾಂದ್ರೆ ಯಾವಾಗಲೂ ಇಲ್ಲಿರೋ CN ಟವರ್ ಏನಿದೆ ಅಲ್ಲಿ ಫೈರ್ ವರ್ಕ್ಸ್ ಇರುತ್ತೆ. ಬಟ್ ಈ ಸರಿ ಬರೀ ಒಂದು ಸ್ವಲ್ಪ ಲೈಟ್ ಶೋ ಅಂತ ಏನೋ ಮಾಡಿದ್ರು ಅಷ್ಟೇ. ಸೊ ಆಬ್ವಿಯಸ್ಲಿ ನ್ಯೂ ಇಯರ್ ಈ ಸರಿ ನಮ್ದು ಒಂಥರ ಬೋರಿಂಗ್ ಆಗೇನೆ ಆಯಿತು ಅಲ್ವಾ? ಸೊ ಎನಿವೇಸ್, ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿರಲಿಲ್ಲ. ಅದನ್ನು ತುಂಬ ಖುಷಿಯಿಂದ ಸೆಲಿಬ್ರೇಟ್ ಮಾಡೋಕ್ಕೂ ಹೋದ ವರ್ಷದ್ದು ಆ ಒಂದು ಏನೋ ಲಾಕ್ಡೌನು ಅದು ಇದು ಅಂತ ಟೆನ್ಷನಲ್ಲಿ, ಕೋವಿಡ್ ಟೆನ್ಷನಲ್ಲೇ ಒಂದು ಖುಷಿಯಿಂದ ಸೆಲಿಬ್ರೇಟ್ ಮಾಡೋಕ್ಕೆ ಯಾರಿಗೂ ಇಷ್ಟನೂ ಇರಲಿಲ್ಲ. ಸೊ ಈ ಸರಿ ಫಸ್ಟ್ ಆಫ್ ಆಲ್, ಸೊ ಎನಿವೇಸ್ ಲಾಸ್ಟ್ ಇಯರ್ದು ಎಲ್ಲ ಮರೆತುಬಿಟ್ಟು ಈ ವರ್ಷನಾದರೂ ಅದೆಲ್ಲ ಕಮ್ಮಿ ಆಗಿ ಈ ಕೋವಿಡಿಂದ ಒಂದು ಕಂಪ್ಲೀಟ್ ಆಗಿ ಒಂದು ಮುಕ್ತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಷ್ಟೇ ನಾವು ದೇವ್ರ ಹತ್ರ ಇವಾಗ್ಲೂ ಕೇಳ್ಕೊಳ್ತಾ ಇರೋದಷ್ಟೇ. ಈ ವರ್ಷದಲ್ಲಿ ಏನಿಲ್ಲ ಅಂದ್ರೂ ಕೋವಿಡ್ ಒಂದು ಕಂಪ್ಲೀಟ್ ಆಗಿ ಹೋದ್ರೆ ಸಾಕು, ಮಾಸ್ಕಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು, ಒಂದು ಎಲ್ಲ ಕಡೆ ಫ್ರೀಯಾಗಿ ಓಡಾಡೋಕ್ಕಾದ್ರೆ ಸಾಕು ಅಷ್ಟೇ ಅಂತ ನಾವು ಕೇಳ್ಕೊಳ್ತಾ ಇರೋದಲ್ವ ರೇಂಜ್. ಎಲ್ಲರಿಗೂ ಹೆಲ್ದಿಯಾಗಿ, ಎಲ್ಲರಿಗೂ ಒಂದು ಹೆಲ್ತ್ ಚೆನ್ನಾಗಿ ಕೊಟ್ಟರೆ ಅಷ್ಟೇ ಸಾಕು. ಮತ್ತೆಲ್ಲನೂ ಅದ್ರ ಪಾಡಿಗೆ ಬಂದ್ಬಿಡುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಹೆಲ್ತ್ ಮತ್ತು ಕೋವಿಡ್ ಫ್ರೀ ಆದರೆ ಅಷ್ಟೇ ಸಾಕು. ಆ್ಯಂಡ್ ನಿಮ್ಮದು ಎಲ್ಲ ಏನೇನು ನ್ಯೂ ಇಯರ್ದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆಬ್ವಿಯಸ್ಲಿ ರೆಸೊಲ್ಯೂಷನ್ ಮಾಡ್ಕೊತೀವಿ ನಾವು, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಬಟ್ ಅದು ಒಂದು ವೀಕ್ ಅಷ್ಟೇ ಅದನ್ನು ಫಾಲೋ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ ಏನು ರೆಸೊಲ್ಯೂಷನ್ಸ್ ಎಲ್ಲ. ಸೊ ನೀವು ಹೇಳಿ, ನೀವು ಏನಾದರೂ ಈ ವರ್ಷ ಹೊಸ ವರ್ಷಕ್ಕೆ ಏನಾದರೂ ಹೊಸ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀರಾ? ಈ ಥರ ಏನೋ ಮಾಡಬೇಕು, ಆ ಥರ ಏನೋ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಾ ಅಂತ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ನಿಂದ ಏನಾದರೂ ರೆಸೊಲ್ಯೂಷನ್ ಇದೆಯಾ ರೇಂಜ್? ಇಲ್ಲ.
ಈ ವರ್ಷ ನಾನು ಈ ಥರ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನೇನಾದರೂ? ಇಲ್ಲ ಅಲ್ಲ, ಅವನು ಇಲ್ಲ, ಸಿಂಪಲ್ ಅವನೇನಿಲ್ಲ, ಅವನು ಮಾಮೂಲಿ ಆರಾಮಾಗಿರ್ತಾನೆ. ನಮ್ಮದು ಏನಂತ ರೆಸೊಲ್ಯೂಷನ್ ಏನೂ ಇಲ್ಲ. ಒಂದು ಸ್ವಲ್ಪ ಈ ಸರಿ ಫುಲ್ ಆ್ಯಕ್ಟಿವ್ ಆಗಿರಬೇಕು, ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಫುಲ್ ಹೆಲ್ದಿ ಆಗಿರಬೇಕು ಅಂತ ಆ ಒಂದು ರೆಸೊಲ್ಯೂಷನ್ ಇದೆ. ಅದು ಆ್ಯಕ್ಚುಲಿ ಇವಾಗಲೂ ನಡೀತಾ ಇದೆ. ಸೊ ಹಾಗಾಗಿ ಅದು ನ್ಯೂ ಇಯರ್ದು ರೆಸೊಲ್ಯೂಷನ್ ಅಂತಲ್ಲ, ನ್ಯೂ ಇಯರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದೆ ಅಲ್ವಾ? ಎಕ್ಸಸೈಸ್ ಮಾಡ್ತೀವಲ್ವ ನಾವು ಡೈಲಿ, ಅದೇ ರೆಸೊಲ್ಯೂಷನ್ ನಮ್ಮದು. ರೇಂಜ್ಗೆ ಇವತ್ತು ಮೂಡಿಲ್ಲ ಮಾತಾಡೋಕ್ಕೆ ಅಲ್ಲ, ಸುಮ್ಮನೆ ಕೂತಿದ್ದಾನೆ ನೋಡಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನೇನೋ ಹೇಳಿರ್ತಾ ಇದ್ದ, ಇವತ್ತು ಸುಮ್ಮನೆ ಕೂತಿದ್ದಾನೆ. ಏನು ಮೂಡಿಲ್ವಾ? ಇದೆಯಾ? ಮತ್ತೇನಾದರೂ ಮಾತಾಡು. ಎಲ್ಲರೂ ನಿನಗೆ ಕೇಳ್ತಾ ಇರ್ತಾರೆ, ರೇಯಾನ್ಶಿಗೆ ಸ್ಪೆಷಲ್. ಎಲ್ಲರೂ ನನಗೆ ವಿಶ್ ಮಾಡಿದ್ರು ಆಲ್ರೆಡಿ. ರೇಯಾನ್ಶಿಗೆ ಸ್ಪೆಷಲ್ ಆಗಿ ನ್ಯೂ ಇಯರ್ ವಿಶ್ ಹೇಳಿ ಅಂತೆಲ್ಲ ಹೇಳಿದ್ರು. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಲ್ವಾ ನೀನು ವಿಶ್ ಮಾಡಿದವ್ರಿಗೆ? ಹೇಳು ಮತ್ತೆ. ಥ್ಯಾಂಕ್ ಯು. ಏನಕ್ಕೆ ಏನಕ್ಕೆ ವಿಶ್ ಮಾಡಿದ್ದಕ್ಕೆ. ಏನಕ್ಕೆ ವಿಶ್? ಬರ್ಡೇಗೆ. ಬರ್ಡೇ ನ್ಯೂ ಇಯರ್ಗೆ. ನ್ಯೂ ಇಯರ್ಗೆ ವಿಶ್ ಮಾಡಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಇಯರಲ್ಲಿ ಕೋವಿಡ್ ಅದೊಂದು ನೆಗೆಟಿವ್ ಥಿಂಗ್ ಆಗಿತ್ತು. ಬಟ್ ನಮಗೆ ಒಂದು ಪಾಸಿಟಿವ್ ವಿಷಯ ಲಾಸ್ಟ್ ಇಯರ್ದು ಅಂದರೆ, ಒಂದು ಖುಷಿ ವಿಷಯ ಅಂದರೆ, ಲಾಸ್ಟ್ ಇಯರೇ ನಾನು ಈ ನನ್ನ ಚಾನಲ್ ಶುರು ಮಾಡಿದ್ದು, ಯೂಟ್ಯೂಬ್ ಚಾನಲ್. ಅದು ಬಂದುಬಿಟ್ಟು ಫೆಬ್ರವರಿಯಲ್ಲಿ ನಾನು ಶುರು ಮಾಡಿದ್ದು. ಸೊ ಅದೊಂದು ಖುಷಿ ವಿಷಯ ಲಾಸ್ಟ್ ಇಯರಿಂದ. ಏನು ಒಂದು ಪಾಸಿಟಿವ್ ತೆಗಿಬೋದು ಲಾಸ್ಟ್ ಇಯರಿಂದ ಅಂದರೆ, ನಾನು ಬ್ಲಾಗಿಂಗ್ ಚಾನಲ್, ಈ ಒಂದು ಚಾನಲ್ ಶುರು ಮಾಡಿರೋದು. ಆ್ಯಂಡ್ ಅದ್ರ ಜೊತೆಗೆ ನಾವು ಈ ವರ್ಷಕ್ಕೆ ಎದುರು ನೋಡ್ತಾ ಇದ್ದೀವಿ 2021ಗೆ. ಯಾಕಂದರೆ ಲಾಸ್ಟ್ ಇಯರ್ ಎಲ್ಲರೂ ನೀವು ಯಾವಾಗ ಊರಿಗೆ ಬರ್ತೀರಾ ಅಂತ ಕೇಳ್ತಿದ್ದಾಗ ನಾವು ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇದ್ವಿ. ಬಟ್ ಈ ಇಯರ್ ಅದನ್ನ ಇದೇ ವರ್ಷ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಬೇಗ ಬರ್ತಾ ಇದ್ದೀವಿ, ಆದಷ್ಟು ಬೇಗ ಫಸ್ಟ್ ಹಾಫಲ್ಲೇ. ಸೊ ಹಾಗಾಗಿ ಒಂದು ಈ ಕೋವಿಡ್ ಎಲ್ಲ ಕರೆಕ್ಟಾಗಿ ಹೋದರೆ, ಟ್ರಾವೆಲ್ ರಿಸ್ಟ್ರಿಕ್ಷನ್ ಎಲ್ಲ ಏನೂ ಇಲ್ಲ ಅಂದರೆ ಆರಾಮಾಗಿ ಇಂಡಿಯಾಗೆ ಬರ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ವರ್ಷಕ್ಕೆ ತುಂಬ ಎದುರು ನೋಡ್ತಾ ಇದ್ವಿ. ಸೊ ಐ ಹೋಪ್ ದಿಸ್ ಇಯರ್ ಎಲ್ಲರಿಗೂ ಒಳ್ಳೇದೇ ಆಗುತ್ತೆ ಈ ಇಯರಲ್ಲಿ ಅಂತ ನಾವು ಅಂದ್ಕೊತೀವಿ ಅಲ್ಲ ರೇಯಾನ್ಶ್? ಆ್ಯಂಡ್ ಅವರು ನೋಡಿ ಅಲ್ಲಿ ಸೋಫಾದಲ್ಲಿ ಬಿದ್ಕೊಂಡು ಆರಾಮಾಗಿ ಅಲ್ಲಿ ಟಿವಿ ನೋಡ್ತಾ ಇದ್ದಾರೆ. ಸೊ ಅವ್ರದ್ದು ರೆಸೊಲ್ಯೂಷನ್ ಅದೇ ಅಂತೆ ಅಲ್ವಾ? ಇವತ್ತು ನ್ಯೂ ಇಯರ್ಗೆ ರಜಾ ಬೇರೆ. ಸೊ ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಸೊ ನ್ಯೂ ಇಯರ್ ಆಗಿಬಿಟ್ಟು ಒಂದು ಸ್ವೀಟ್ ಮಾಡಿಲ್ಲ ಅಂದರೆ ಅದಕ್ಕೆ ಅದು ಚೆನ್ನಾಗಿರುತ್ತಾ? ಇಲ್ಲ. ಅದಕ್ಕೆ ನಾವು ಇವಾಗ ಒಂದು ಸ್ವೀಟ್ ಮಾಡೋಣ ಅಂತ ಹೊರಟಿದ್ದೀವಿ. ಗಂಟೆ ಊಟ ಆಯಿತು ಆಲ್ರೆಡಿ, ಮಧ್ಯಾಹ್ನದ್ದು 4 ಗಂಟೆ ಆಗಿದೆ ಅದು ಆಲ್ರೆಡಿ. ಅಂದ್ರೂ ಇವಾಗ ಒಂದು ಗುಲಾಬ್ ಜಾಮೂನ್ ಮಾಡೋಣ ಅಂತ ಇದ್ದೀನಿ ನಾನು. ನಂಗೆ ಇಷ್ಟ ಇಲ್ಲ ಗುಲಾಬ್ ಜಾಮೂನ್ ಅಲ್ಲ, ಸ್ವೀಟ್ಸ್ ಅಲ್ಲ, ಬರೀ ಲಾಡು ಅಷ್ಟೇ. ಲಾಡು. ಇವಾಗ ಪಾಯಸ ಗೀಸೆಲ್ಲ ನಾವು ಮಾಡ್ತಾ ಇಲ್ಲ. ನಾವು ಇವಾಗ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ ಪ್ಯಾಕೆಟ್ ಇದೆ. ಸೊ ಹಾಗಾಗಿ ಅದನ್ನೇ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ನ್ಯೂ ಇಯರ್ಗೆ ಒಂದು ಸ್ವೀಟ್ ತಿನ್ನೋಣ ಅಂತ. ಆ್ಯಂಡ್ ಎಷ್ಟೇ ನಾವು ಜಾನ್ವರಿ 1st ನ್ಯೂ ಇಯರ್ ಅಂತ ಅಂದ್ಕೊಂಡ್ರು ನಮಗೆ ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಯುಗಾದಿನೇ ನ್ಯೂ ಇಯರು. ಅವಾಗಲೇ ನಾವು ಇನ್ನು ಜಾಸ್ತಿ ಚೆನ್ನಾಗಿ ಸೆಲಿಬ್ರೇಟ್ ಮಾಡೋದು. ಇದೇನಿದ್ರು ಜಸ್ಟ್ ಒಂದು ಕ್ಯಾಲೆಂಡರ್ ಇಯರ್ ಅಷ್ಟೇ. ಕ್ಯಾಲೆಂಡರಲ್ಲಿ ಹೊಸ ವರ್ಷ ಅಂತ ಚೇಂಜ್ ಆಗುತ್ತೆ. ಸೊ ನ್ಯೂ ಇಯರ್ ಅಷ್ಟೇ ಅಲ್ವಾ? ಇಲ್ಲ ಅಂದ್ರೆ ಯುಗಾದಿಗೆ ನಮಗೆ ನ್ಯೂ ಇಯರ್ ಅಲ್ವಾ? ಹಾಗೆ ಯುಗಾದಿ. ಎಸ್, ಯುಗಾದಿಗೆ ನಮಗೆ ನ್ಯೂ ಇಯರ್ ಆಗೋದು. ಸೊ ಇವಾಗ ನಾವು ಜಾಮೂನ್ ಮಾಡೋಣ. ಸೊ ನಮ್ಮ ಗುಲಾಬ್ ಜಾಮೂನ್ ಇವಾಗ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಅದು ಸೋಕ್ ಆದರೆ ಶುಗರ್ ಸಿರಪಲ್ಲಿ ಆಮೇಲೆ ತಿನ್ನದೆ. ಯಮ್ಮಿ ಯಮ್ಮಿ ಗುಲಾಬ್ ಜಾಮೂನ್. ಯೆಸ್. ಯಮ್ಮಿ 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 ಯಮ್ಮಿ. ಯಮ್ಮಿ ಯಮ್ಮಿ. ಇದಕ್ಕೆ ಒಂದು ಸ್ವಲ್ಪ ಅದ್ರದ್ದು ಸಿರಪ್ ಹಾಕಬೇಕು. ಹಿಂಗೆ ಮಾಡಿ ತಿನ್ನೋಣ. ಹಿಂಗೆ ತೆಗೆದು ಮೆಲ್ಟ್ ಆಯ್ತು ಬಾಯಲ್ಲಿ. ಸೋ ಗುಡ್. ಯಾವತ್ತು ತಿಂದೇ ಇರೋ ಅಂತ ನನ್ನ ಮಗ ಗುಲಾಬ್ ಜಾಮೂನ್ನ ಯಾವತ್ತೂ ತಿಂದಿಲ್ಲ. ಅವನು ಇವತ್ತು ಫಸ್ಟ್ ಟೈಮ್ ತಿಂದಿದ್ದಾನೆ. ಸೊ ಅವನಿಗೋಸ್ಕರ ಒಂದು ಚಪ್ಪಾಳೆ. Claps please. Claps.
ಫಸ್ಟ್ ಟೈಮ್ ಅವನಿಗೆ ಬೂಂದಿ ಲಾಡ್ ಬಿಟ್ರೆ ಬೇರೆ ಯಾವುದು ಇಷ್ಟ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಅವನು ಗುಲಾಬ್ ಜಾಮೂನ್ ತಿಂದು ನ್ಯೂ ಇಯರ್ಗೆ ಇವತ್ತು. ಸೊ ನೆನ್ಪಿಟ್ಕೋಬೇಕು 2021 ನ್ಯೂ ಇಯರ್ಗೆ ಗುಲಾಬ್ ಜಾಮೂನ್ ಫಸ್ಟ್ ಟೈಮ್ ತಿಂದಿದ್ದು ಅಂತ. ಹೇಗಿದೆ, ಚೆನ್ನಾಗಿಲ್ವಾ? ಇಸ್ಂಟ್ ಇಟ್ ಗುಡ್? Yes. ಐ ನೋ, ನೀನು ತಿಂದರೆ ಮಾತ್ರ ನಿನಗೆ ಟೇಸ್ಟ್ ಗೊತ್ತಾಗೋದು. ನೀನು ಯಾವತ್ತೂ ತಿನ್ನೋದೇ ಇಲ್ಲ, ಸೊ ನಿನಗೆ ಟೇಸ್ಟ್ ಗೊತ್ತೇ ಆಗೋದಿಲ್ಲ. ಬಟ್ ತಿಂದಮೇಲೆ ಟೇಸ್ಟ್ ಗೊತ್ತಾಗ್ತದೆ ಹೆಂಗಿದೆ. ಅದು ನೀರು ಇಷ್ಟ ಇಲ್ಲ ಅಷ್ಟೇ. ನೀರು ಇಷ್ಟ ಆಯ್ತಾ? ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ. ನಮಸ್ಕಾರ. ನಾನು ಪ್ರಜ್ಞಾ ಜೈನ್. ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ಹೇಗಿದ್ದೀರಾ ಎಲ್ಲರೂ? ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ನ, ಫ್ಯಾಮಿಲಿನ ಬ್ಯಾಕ್ ಇನ್ ಇಂಡಿಯಾ ತುಂಬ ಮಿಸ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಡೈಲಿ ಲೈಫ್ ಯಾರ ಜೊತೆನಾದರೂ ಹಂಚ್ಕೋತಾ ಇರಬೇಕು ಯಾವಾಗಲೂ ಅಂತ ಅನಿಸ್ತಾ ಇರುತ್ತೆ. ಸೊ ವ್ಲಾಗಿಂಗ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ನೀವು ಬೇರೆ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ನೀವು ಬ್ಯೂಟಿಫುಲ್ ಆಗಿ ಕಾಣಬೇಕು, ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಮಾಡಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. Hello everyone, good morning. Yes. Happy Independence Day from Canada. ಫಾರಿನ್ ಈ ಥರ ಕಂಟ್ರಿಗೆ ಬಂದಾಗ ನಾವು ಒಂದು ಜಾಸ್ತಿ ಮಿಸ್ ಮಾಡೋದಂದರೆ ಒಂದು ಇಂಡಿಯನ್ ಕ್ಲೋತ್ಸ್ ಶಾಪಿಂಗು, ಇನ್ನೊಂದು ಇಂಡಿಯನ್ ಫುಡ್ಡು. ಸೊ ಈ ಸ್ಟ್ರೀಟಲ್ಲಿ ಇರೋದು ಬರೀ ಅದೆರಡೇ. Happy birthday to you. Happy birthday to you. ವಿ ಹ್ಯಾವ್ ರೀಚ್ಡ್ ಆಟ್ವಾ. ಫಾಲ್ ಸೀಸನ್ ಕಲರ್ಸ್ ನೋಡೋಕೆ ಇಷ್ಟ ಇರೋರಿಗೆ ಇದು ಹೆವೆನ್ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ. ಯು ಫೀಲಿಂಗ್ ಕೋಲ್ಡ್? Yes. ತುಂಬಾನೇ ಸ್ವಲ್ಪನ. ಸೊ ಫೈನಲಿ ಸನ್ಸೆಟ್ ಆಯ್ತು, ಕತ್ಲೆ ಆಯ್ತು. ನೀವು ನೋಡ್ತಾ ಇದ್ದೀರಾ ನಯಾಗ್ರಾ ಫಾಲ್ಸ್ ಇನ್ ಲೈಟ್ಸ್. ಈಗಿನ ಕಾಲದಲ್ಲಿ ಹುಡುಗಿರ್ಗಿಂತ ಜಾಸ್ತಿ ಹುಡುಗರೇ ಜಾಸ್ತಿ ಅಡಿಗೆ ಮಾಡ್ತಾರೆ. This is not fair. Nafu. Once again ಎಲ್ಲರಿಗೂ ಹ್ಯಾಪಿ ದೀಪಾವಳಿ. Happy Deepavali. ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, Subscribe ಮಾಡಿ. ಎಸ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. Nafu. 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 ಸಾಕು. ಸೊ ಈ ಒಂದು ಬ್ಲಾಗನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ನ್ಯೂ ಇಯರ್ ಬ್ಲಾಗನ್ನ ಗುಲಾಬ್ ಜಾಮೂನ್ ಸಿಹಿ ತಿನ್ನೋದ್ರ ಮೂಲಕ ಇವಾಗ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷದಲ್ಲಿ ನಿಮಗೆ ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈಡೇರಲಿ ಅಂತ ಕೇಳ್ಕೊತಾ ಈ ಬ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ದೇನಾದರೂ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಇದ್ದರೆ, ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ಲಾಸ್ಟ್ ಇಯರ್ದು ನಿಮ್ದೇನಾದರೂ ಗುಡ್ ಮೆಮೊರೀಸ್ ಅಥವಾ ಏನಾದರೂ ಒಂದು ನೆನಪಲ್ಲಿ ಇಟ್ಕೊಳ್ಳೋ ಅಂಥ ವಿಷಯಗಳೇನಾದರೂ ನಡೆದಿದ್ರೆ ಲಾಸ್ಟ್ ಇಯರಲ್ಲಿ ಅದನ್ನು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಆಫು ಸಾಕು. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್. ಬಾಯ್.